ಪ್ರಸಿದ್ಧ ಪುಣ್ಯಕ್ಷೇತ್ರ ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಸಂಭ್ರಮದ ಸಿರಿ ಜಾತ್ರಾ ಮಹೋತ್ಸವ ಮಾರ್ಚ್ 28ರಂದು ನಡೆಯಲಿದ್ದು ಕೋವಿಡ್ ನಿಯಮಾವಳಿಯನ್ನು ಪಾಲಿಸಿಕೊಂಡು ಈ ಬಾರಿಯ ಸಿರಿ ಜಾತ್ರೆ ನಡೆಯಲಿದೆ ಎಂದು ನಂದಳಿಕೆ ಚಾವಡಿ ಅರಮನೆ ಸುಹಾಸ್ ಹೆಗಡೆ ಹೇಳಿದರು. ನಂದಳಿಕೆ ದೇವಸ್ಥಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿರಿ ಜಾತ್ರೆಯ ವೈಭವವನ್ನು ಕಣ್ತುಂಬಿಕೊಳ್ಳಲು ಮಹಾರಾಷ್ಟ್ರ, ಕೊಡಗು, ಚಿಕ್ಕಮಗಳೂರು, ಮಡಿಕೇರಿ ಹಾಗೂ ಬೇರೆ ಬೇರೆ ರಾಜ್ಯದ ಜನರು ಆಗಮಿಸುತ್ತಿದ್ದು ಈ ಬಾರಿಯ ಸಿರಿ ಜಾತ್ರೆಗೆ ಹೆಚ್ಚಿನ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಸಕಲ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸ್ವಯಂ ಸೇವಕರ ತಂಡ ಈಗಾಗಲೇ ಸಿದ್ಧಗೊಂಡು ಜಾತ್ರೆಯಲ್ಲಿ ಪೂರ್ವ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿವಿಧ ಕಲಾ ತಂಡಗಳು ಆಗಮಿಸಲಿದ್ದು ಮೆರವಣಿಗೆಗೆ ಮೆರುಗು ನೀಡಲಿದೆ ಎಂದರು. ಇನ್ನು ಮಾರ್ಚ್ 25ರಂದು ಧ್ವಜಾರೋಹಣ ನಡೆಯಲಿದ್ದು ಮಹಾರಂಗ ಪೂಜೆ ಹಾಗೂ ಉತ್ಸವ ಬಲಿ ನಡೆಯಲಿದೆ. 26ರಂದು ಕೇದಿಂಚೆ ಶ್ರೀ ಉರಿಬ್ರಹ್ಮರ ಸನ್ನಿಧಿಯಿಂದ ಹಸಿರುವಾಣಿ ಹೊರೆಕಾಣಿಕೆಯ ಮೆರವಣಿಗೆ ನಡೆಯಲಿದೆ. ಮಾರ್ಚ್ 27ರಂದು ಸಂಭ್ರಮದ ನಂದಳಿಕೆ ಆಯನೋತ್ಸವ ಸಿರಿ ಜಾತ್ರೆ ಜರುಗಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯವಾಗಿ ಇವತ್ತಿನಿಂದ ಶುರುವಾಗುವಂಥ ಈ ಜಾತ್ರೆ 28ನೇ ತಾರೀಕಿಗೆ ಸಿರಿ ಜಾತ್ರೆಯ ಮೂಲಕವಾಗಿ ಹಾಗೂ 3ನೇ ತಾರೀಕಿಗೆ ಶನಿವಾರದಂದು ಮಂಗಲ ಮಂತ್ರಾಕ್ಷತೆಯಿಂದ ಪೂರ್ತಿಗೊಳ್ಳುತ್ತದೆ. ಮುಖ್ಯವಾಗಿ 28ನೇ ತಾರೀಕಿಗೆ ಆಗುವಂಥ ಈ ಸಿರಿ ಜಾತ್ರೆಗೆ ನಮ್ಮ 4-5 ಜಿಲ್ಲೆಗಳಿಂದ ಭಕ್ತಾದಿಗಳು ಆಗಮಿಸ್ತಾರೆ. ಇಲ್ಲಿ ಅವ್ರದ್ದು ಆದಿ ಆಲಡೆ ಇದಾದುದರಿಂದ ಶ್ರೀ ಮಹಾಲಿಂಗೇಶ್ವರನ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂಥ ಒಂದು ಕ್ರಮ. ಆದ್ದರಿಂದ ಈ ಸಲ ನಾವು ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ನಿರೀಕ್ಷಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇದು ಸಿರಿಯ ಒಂದು ಆಡುಂಬಲವಾದ್ದರಿಂದ ಇಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆ ಅಧಿಕ. ಆದ್ದರಿಂದ ಈ ಸಲ ಬೇರೆ ಭಾನುವಾರ, ಹಾಗೆ ಹೋದ ವರ್ಷ ಜಾತ್ರೆ ನಡೆಯದೇ ಇರೋದ್ರಿಂದ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತಾದಿಗಳು ಆಗಮಿಸ್ಬೋದು. ಈಗಾಗಲೇ ನಮಗೆ ಮತ್ತೆ ಕೊರೋನಾದ ಅಲೆಯಿಂದ ಸ್ವಲ್ಪ ಭಯ ಶುರುವಾಗಿದೆ. ಇದು ಏನಾಗುತ್ತಾ ಅಂತ ಮತ್ತೆ ಅದೆಲ್ಲವನ್ನು ದೇವರ ಮೇಲೆ ಬಿಟ್ಟಿದ್ದೇವೆ ನಾವು. ದೇವರು ಯಾವ ರೀತಿಯಲ್ಲಿ ಅನುಗ್ರಹಿಸಿ